ಮಂಗಳೂರು ಹೊರವಲಯದ ಕುಳಾಯಿ ಜೆಟ್ಟಿಯನ್ನು ಸ್ಥಳೀಯ ಮೀನುಗಾರರ ಬೇಡಿಕೆಯನ್ನು ಪರಿಗಣಿಸದೆ ಯಥಾಸ್ಥಿತಿಯಲ್ಲಿ ನಿರ್ಮಿಸಲಾಗುತ್ತಿದ್ದು, ಇದರಿಂದ ಆಕ್ರೋಶಗೊಂಡ ನಾಡದೋಣಿ ಹಾಗೂ ಮೂಲ ಮೀನುಗಾರ ಸಂಘಟನೆಯ ಮೀನುಗಾರರು ಸೋಮವಾರ ಜೆಟ್ಟಿ ಕಾಮಗಾರಿ ಸ್ಥಳದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಮೀನುಗಾರಿಕೆಗೆ ಈ ಜೆಟ್ಟಿಯಿಂದ ಯಾವುದೇ ಪ್ರಯೋಜನವಿಲ್ಲದಂತಾಗಿದ್ದು, ಸರ್ಕಾರವು ಸ್ಥಳೀಯ ನಾಡದೋಣಿ ಮೀನುಗಾರರ ಅಹವಾಲಿಗೆ ಸ್ಪಂದಿಸದೆ ಮತ್ತೆ ಕಾಮಗಾರಿಯನ್ನು ಆರಂಭಿಸಿದೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಪಾಲಿಕೆ ಚುನಾವಣೆ ಸಹಿತ ಎಲ್ಲ ಚುನಾವಣೆಯಲ್ಲಿ ಮತ ಹಾಕದೆ ಬಹಿಷ್ಕಾರ ಹಾಕಲಿದ್ದೇವೆ ಎಂಬ ಗಂಭೀರ ಎಚ್ಚರಿಕೆಯನ್ನು ನೀಡಿದರು. ಕರಾವಳಿ ಸಾಂಪ್ರದಾಯಿಕ ನಾಡದೋಣಿ ಮತ್ತು ಕರಾವಳಿ ಮೂಲ ನಾಡದೋಣಿ ಮೀನುಗಾರಿಕಾ ಸಂಘಟನೆಗಳು ಸೋಮವಾರ ತುರ್ತು ಸಭೆ ನಡೆಸಿ ಹೋರಾಟದ ರೂಪುರೇಷೆ ಚರ್ಚಿಸಿದರು. ಎನ್ಎಂಪಿಎ ಅಧಿಕಾರಿಗಳು ಜನಪ್ರತಿನಿಧಿಗಳ ಭಯವೇ ಇಲ್ಲವೆಂಬಂತೆ ಅವರ ಮಾತಿಗೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಾಮಗಾರಿ ಸ್ಥಗಿತಕ್ಕೆ ರಾಜ್ಯ ಸಚಿವ ಮಂಕಾಳ್ ವೈದ್ಯ ಆದೇಶ ನೀಡಿದ್ದರೂ ಕಾಮಗಾರಿಯನ್ನು ಗುತ್ತಿಗೆದಾರರು ಮುಂದುವರಿಸಿದ್ದಾರೆ. ಜನಪ್ರತಿನಿಧಿಗಳು ನಾಡದೋಣಿ ಮೀನುಗಾರಿಕೆಗೆ ಸೂಕ್ತ ಜೆಟ್ಟಿ ನಿರ್ಮಾಣ ಮಾಡುವವರೆಗೆ ಹಾಗೂ ಬೇಡಿಕೆಯನ್ನ ಈಡೇರಿಸುವವರೆಗೆ ಚುನಾವಣೆ ಬಹಿಷ್ಕಾರ ಹಾಗೂ ಅನಿರ್ದಿಷ್ಟಾವಧಿ ಪ್ರತಿಭಟನೆಯ ನಿರ್ಧಾರ ಕೈಗೊಂಡರು. ಇದೇ ಸಂದರ್ಭ ಕಾಮಗಾರಿಯ ಲಾರಿಗಳನ್ನು ತಡೆದು ಸುಮಾರು 1 ಗಂಟೆ ಪ್ರತಿಭಟನೆ ನಡೆಸಿದರು. ಕರಾವಳಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರ ಸಂಘದ ಅಧ್ಯಕ್ಷ ವಸಂತ ಸುವರ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಶ್ರೀಯನ್ ಬೈಕಂಪಾಡಿ ಹಾಗೂ ಪ್ರಮುಖರಾದ ಸುಧೀರ್ ಶ್ರೀಯನ್, ಕರಾವಳಿ ಮೂಲ ಮೀನುಗಾರ ಸಂಘದ ಅಧ್ಯಕ್ಷ ಅಶ್ವಥ್ ಕಾಂಚನ್ ಬೈಕಂಪಾಡಿ ಅವರು ಕುಳಾಯಿ ಜೆಟ್ಟಿಯ ಅವೈಜ್ಞಾನಿಕತೆ ಕಾಮಗಾರಿ ಕುರಿತು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎಂಪಿ ಚುನಾವಣೆ ಯಾವುದಕ್ಕೂ ನಾವು ಮೀನುಗಾರರು ಯಾವ ಪಕ್ಷಕ್ಕೂ ಓಟ್ ಹಾಕುವುದಿಲ್ಲ. ನಮ್ಮ ಈ ಬಂದರು ಕರೆಕ್ಟಾಗಿ ನಮಗೆ ಮಳೆಗಾಲಕ್ಕೆ ಅನುಕೂಲಕರವಾಗಿ ಮಾಡಿಕೊಡುವವರೆಗೆ ಈ ಇದನ್ನು ನಾವು ಕಂಟಿನ್ಯೂ ಮಾಡ್ತೇವೆ ಅಂತೇಳಿ ನಾಡದೋಣಿ ಹಾಗೂ ಮೂಲದೋಣಿ ಪರವಾಗಿ ನಾವು ಇದನ್ನು ಪ್ರತಿಭಟನೆಯನ್ನು ಮಾಡ್ತೇವೆ. ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಕಾಮಗಾರಿ ಮಾಡುವಾಗ ಅವರನ್ನು ವಿಶ್ವಾಸಕ್ಕೆ ತಗೊಳ್ತೇವೆ. ಅವರಿಗೆ ಯಾವ ರೀತಿ ಜಟ್ಟಿ ಹಾಕಬೇಕು ಆ ರೀತಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್, ಈ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮೀನುಗಾರ ಒಕ್ಕೂಟ ಅಂದರೆ ಕಾರವಾರದಿಂದ ನಾವು ಮಂಗಳೂರು ಉಳ್ಳಾಲವರೆಗಿದ್ದೇವೆ. ಅವರ ಬೆಂಬಲ ಪಡೆದುಕೊಂಡು ಇನ್ನು ಮುಂದೆ ಉಗ್ರ ಹೋರಾಟ ಸಹ ನಾವು ಇದರ ಪರವಾಗಿ ಮಾಡ್ತೇವೆ. ಮೀನುಗಾರರ ಅನಿರ್ದಿಷ್ಟಾವಧಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬೇಡಿಕೆಯನ್ನು ಪರಿಗಣಿಸುವ ಸಲುವಾಗಿ ಕುಳಾಯಿ ಜೆಟ್ಟಿ ಕಾಮಗಾರಿ ಕುರಿತಂತೆ ಅಕ್ಟೋಬರ್ 16ರಂದು ನವಮಂಗಳೂರು ಬಂದರು ಪ್ರಾಧಿಕಾರದ ಜೊತೆ ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೈ, ಮೀನುಗಾರರ ಸಂಘದ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಈ ನಿಟ್ಟಿನಲ್ಲಿ ಮಂಗಳವಾರದಿಂದ ನಡೆಯುವ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಹೋದಲ್ಲಿ ಹೋರಾಟವೇ ಅಂತಿಮವಾಗಲಿದೆ ಎಂದು ಮೀನುಗಾರರು ಎಚ್ಚರಿಸಿದ್ದಾರೆ. ಮುಷ್ಕರವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ನಾವು ಕಾಮಗಾರಿ ನಡೆಸಲು ಬಿಡುವುದಿಲ್ಲ. ಗಾಡಿ ಆಚೆ ಹೋಗಿರೋದು ಆಚೆ ಇದೆ, ಈಚೆ ಇರೋದು ಈಚೆ ಇದೆ. ನಾಳೆಯಿಂದ ನಮ್ಮ ಹೋರಾಟ ಉಗ್ರವಾಗಿ ನಡೀತಾ ಇದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ MLA ಇರಬಹುದು, MP ಇರಬಹುದು, ಅಧಿಕಾರಿಗಳು ಬರಬೇಕು. ಇಲ್ಲಾಂದ್ರೆ ನಮ್ಮ ಹೋರಾಟ ನಾಳೆಯಿಂದ ಉಗ್ರ ರೂಪದಲ್ಲಿ ನಡೀಲಿಕ್ಕೆ ಇದೆ. ಯಾವುದೇ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಅನ್ನೋ ವಿಷಯವನ್ನು ನಾವು ಇವಾಗ ಮೀಡಿಯಾ ಮುಖಾಂತರ ಸರ್ಕಾರಕ್ಕಾಗಲಿ ಇಲ್ಲ ನಮ್ಮ ಜನಪ್ರತಿನಿಧಿಗಳಾಗಿ ಸಂಬಂಧಪಟ್ಟವರಿಗೆ ನಾವು ಈ ದಿನ ಮೀಡಿಯಾ ಮುಖೇನ ನಾವು ತಿಳಿಸ್ತಾ ಇದ್ದೇವೆ. ಆ ಪರವಾಗಿ ನಾವು ಇವತ್ತು 1 ಗಂಟೆಯ ಸಾಂಕೇತಿಕವಾಗಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಇದೇ ಆ ಕಡೆ ಇರುವವರು ಆ ಕಡೆ ಇರ್ತಾರೆ, ಈ ಕಡೆ ಯಾವುದೇ ಇದನ್ನು ಬಿಡುವುದಿಲ್ಲ. ಪ್ರತಿಭಟನೆಯಲ್ಲಿ ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಂಘದ ಅಧ್ಯಕ್ಷ ಉದಯ್ ಅಮೀನ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಶ್ರೀಯನ್ ಬೈಕಂಪಾಡಿ, ದಕ್ಷಿಣ ಕನ್ನಡ ಕರಾವಳಿ ಮೂಲ ಮೀನುಗಾರರ ಸಂಘದ ಅಧ್ಯಕ್ಷ ಅಶ್ವಥ್ ಕಾಂಚನ್ ಬೈಕಂಪಾಡಿ, ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ ಶ್ರೀಯನ್ ಮತ್ತಿತರ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು.